ಬೆಳ್ತಂಗಡಿ ತಾಲೂಕಿನ ಪಟ್ರೆಮಿ ಗ್ರಾಮದ ಅನಾರು ಶಾಲೆಯ ಸೊತ್ತುಗಳನ್ನು ದುಷ್ಕರ್ಮಿಗಳು ಹಾಳು ಮಾಡಿದ್ದಾರೆ. ಬೆಳಗ್ಗೆ ಶಾಲಾ ಮುಖ್ಯ ಶಿಕ್ಷಕರು ಬಂದು ನೋಡಿದಾಗ ಈ ಕೃತ್ಯ ಬಯಲಿಗೆ ಬಂದಿದೆ. ಆದರೆ ಯಾರು ಮಾಡಿದ್ದಾರೆ ಎಂದು ಇನ್ನೂ ಗೊತ್ತಾಗಿಲ್ಲ. ಶಾಲಾ ಮುಖ್ಯ ಶಿಕ್ಷಕರು ಮಾತನಾಡಿ, ನಮ್ಮ ಶಾಲೆಯ ವಸ್ತುಗಳನ್ನು ಯಾರು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸರಿಗೆ ತಿಳಿಸಿದ್ದು ಅವರು ತನಿಖೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ನಮ್ಮ ಶಾಲಾ ಇದು ಕುಡಿಯುವ ನೀರಿನ ಬಾವಿ ಇದು ಹಗ್ಗ ಮತ್ತು ಇದನ್ನು ರಾಟೆಯನ್ನು ತೆಗೆದುಕೊಂಡು ಅದನ್ನು ಕದ್ದೊಯ್ದಿದ್ದಾರೆ. ಹಾಗೆ ಮತ್ತೆ ಅಲ್ಲದೆ ನಲಿಕಲಿ ಕಿಟಕಿ ಬಾಗಿಲುಗಳನ್ನು ಬಾಗಿಲನ್ನು ಮುರಿಲಿಕ್ಕೆ ನೋಡಿದ್ದಾರೆ ಮತ್ತು ಕಿಟಕಿಯಿಂದ ತೆಗೆದು ಅಲ್ಲಿ ಏನು ಸಿಗಲಿಕ್ಕೆ ನೋಡ್ತದೋ ಪುಸ್ತಕದೆಲ್ಲ ಇದ್ದದ್ದೆಲ್ಲ ಅದು ಬಿಸಾಡಿದ್ದಾರೆ. ಈ ರೀತಿಯೆಲ್ಲ ಮಾಡಿದ್ದಾರೆ ಮತ್ತು ಶಾಲೆಯ ಒಂದು ಕುಡಿಯುವ ನೀರಿಂದು ಟ್ಯಾಂಕಿನ ಮೇಲೆ ಒಂದು ಮುಚ್ಚಳವನ್ನು ಓಪನ್ ಮಾಡಿದ್ದಾರೆ. ನಮಗೆ ಬಹಳ ಭಯ ಆಗಿತ್ತು. ಯಾಕೆಂದರೆ ಅದರಲ್ಲಿ ಏನಾದರೂ ಈ ಥರ ವಿಷಯವನ್ನು ಏನಾದರೂ ಬೆರೆಸಿದ್ದಾರೆ. ಯಾಕೆಂತಂದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಈಗ ಇದು ಕಳ್ಳತನ ಅಂತಲೂ ಕಾಣ್ತಾ ಇಲ್ಲ ಬೇಕಂತಹ ಈ ಥರ ಏನಾದರೂ ಒಂದು ಮಾಡಬೇಕು, ತೊಂದರೆ ಮಾಡಬೇಕು ಅಂತಂತ ಕಿಡಿಗೇಡಿಗಳು ಬಂದು ಈ ಥರ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಆಗ ಕಾರಣ ನಮಗೆ ತುಂಬ ನಾವು ಭಯಪಟ್ಕೊಂಡಿದ್ವಿ. ಹಾಗೆ ಕುಡಿಯುವ ನೀರನ್ನು ನಾವು ಒಂದು ಪರಿಶೀಲಿಸಿದಾಗ ಅದು ನಮಗೆ ಸದ್ಯ ಮಟ್ಟಿಗೆ ಏನು ಅದು ವಿಷದ ಬರಿತಿದೆ ಅಥವಾ ಏನೋ ಆಗಿದೆ ಅಂತ ತೊಂದರೆ ಆಗಿದೆ ಅಂತ ಏನು ಕಾಣ್ತಾ ಇಲ್ಲ. ಆದರೂ ಸಹ ನಾವು ಈ ದಿನ ನಾವು ಅದರ ಶಾಲೆಯಲ್ಲಿ ನೀರನ್ನು ಒಂದು ದಿನ 24 ಗಂಟೆ ಉಪಯೋಗಿಸದೆ ಅದನ್ನು ಮತ್ತೆ ನೋಡಿ ಆಮೇಲೆ ಅದನ್ನು ಇದಕ್ಕೆ ಏನು ಪರಿಶೀಲನೆಗೆ ಕಳಿಸಿ ನಂತರ ಉಪಯೋಗಿಸೋಣ ಅಂತ ನಾವು ತೀರ್ಮಾನಿಸಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಮನೋಜ್ ಅವರು ಮಾತನಾಡಿ, ತಪ್ಪಿತಸ್ಥರನ್ನ ಕೂಡಲೇ ಬಂಧನ ಮಾಡಬೇಕು ಎಂದು ಹೇಳಿದರು. ಬಣ್ಣಾಗ ಪೊಲೀಸರಿಗೆ ಆಗಮಿಸಿದ್ದಾರೆ ಬತ್ತಿದ್ದಾರೆ ದುಂಬೆ ಎರಡು ಬುಕ್ ಯಾನ್ ಬತ್ತುನಾಗ ಮಾಸ್ಟರ್ ಬರೋ ತೊಯ್ಪಾರೆ ಮುನ್ಪದಂಜಿ ನೋಟಿಸ್ ಬೋರ್ಡು ಬುಕ್ಕ ಬೋರ್ವೆಲ್ದ ಪೈಪ್ ಪೂರ ಪೊಡಿ ಮಲ್ತಾರೆ ಬುಕ್ಕ ಲಾಟೆಲ್ಲ ಬೆಲ್ದ ಇಜ್ಜಿ ಬುಕ್ಕ ಐತೆ ಬಲ್ಲುಳ ಇಜ್ಜಿ ಬುಕ್ಕ ಬೆತ್ತಡಿ ಪೊತ್ತುನಾಗ ಐತೆ ಟ್ಯಾಪ್ದ ಪೂರ ಪೊಲಿತು ಬಾಡ್ತಾರೆ. ಬಿಸಿ ಊಟದ ಒಂದು ಅಡಿಗೆ ಮಲ್ಪನಾಗಲ್ಲ ಅದನ್ನು ಟ್ಯಾಪನ್ನ ಪೊಲಿಸಿದ್ದಾರೆ. ಅಲ್ತು ಪಿರ ಏನು ಸ್ಲ್ಯಾಪ್ಲ ಮಿತ್ತು ಪೊತ್ತುನಾಗ ಸ್ಲ್ಯಾಪ್ದ ಟಾಂಕಿದ ಮಿತ್ತು ಮುಚ್ಚಾಲಿಜ್ಜಿ ಅಂಡಲ ಒಂದು ಏರನ್ಲ ಎನ್ನಲೆ ಕೊಡು ಮುಟ್ಟದಾಗಲೇ ಆತಿಪ್ಪೊಂದು ಸಂಶಯ ಪಂಡ ಏರೊಂದಿಗೆ ಹೆಂಗೆ ಗೊತ್ತಿಜ್ಜಿ ಆತ್ ಮಲ್ಪೇರಿ ಅಂಡಲ ಶಾಲೆಗೆ ಬೋಡದಿಂಚಿನ ಈತ್ ಊರ್ದಾಗ ಒಟ್ಟು ಸೇರ್ತಿ ಶಾಲೆನ ಈತ್ ಅಭಿವೃದ್ಧಿ ಆಯ್ತು ಹಿಂಗೆಲ್ಲ ಮಿತ್ತು ಕಾಣುತ್ತಾವೆ. ಅಂಡಲ ಈ ಉಪದ್ರ ಏರಂಡವ್ರಿ ಮಲ್ತಿಪ್ಪೆ ಒರಿಯರ್ದತ್ತು 10 ಜನಕ್ಕೆ ತೊಂದರೆ ಅವರಲ್ಲಿ ಅಂಡಲ ಏರು ತಪ್ಪ ಮಲ್ತಿ ಹೇಗೆ ಸರಿಯಾದ ಶಿಕ್ಷೆ ಆವಡು. ಎಸ್ಟಿಎಂಸಿ ಅಧ್ಯಕ್ಷರು ಕೂಡ ಈ ಕೃತ್ಯದ ಬಗ್ಗೆ ಖಂಡಿಸಿದ್ದಾರೆ. ಡೈಲಿ ಮೂಲ ಶಾಲೆ ಗೊಬ್ಬುವ ಹಳೆ ವಿದ್ಯಾರ್ಥಿಗಳು ಮಾಂತೆಲ್ಲ ಗೊಬ್ಬು ಅಂಡ ಇತ್ತನೇ ಮುಟ್ಟದ ಇಂಚಿನ ಹೋಗ್ಲ ಘಟನೆ ಆದಿಜ್ಜಂಡು ಕೋಡೆಲ್ಲ ಎಂಕ್ಲ 7 ಗಂಟೆ ಊಟ ಮೂಲ ಗೊಬ್ಬುದಿತ್ತ ಅಂಡ ಹೋಗ್ಲ ತೊಂದರೆ ಎಂಕ್ಲ ಇದೆಲ್ಲ ಗೊತ್ತಾದಿಜ್ಜಿ ಮುಲ್ಪ ಏರ್ಲ ಇತ್ತನ ಮಾಡು ಏರಲ್ಲ ಅಂತ ರಾತ್ರಿ ಬೋರ್ಡು ದಿನ ದುರುದ್ದೇಶಕಾತ್ ಏರಣ್ಲ ಒಂಜಿ ಮರಲಿರ್ನಗ್ಲಿರ ಮಲ್ತೇರ ಗೊತ್ತಾವಂದಿಜ್ಜಿ ದಯಮಾಡಿ ಶಾಲೆಗೆ ಇಂಚಿನ ಅನ್ಯಾಯ ಅವರ ಬಲ್ಲಿಂದ ಅನ್ಪಣ ಇಂಚ ನನ್ನ ದುಮ್ಮುಗ್ಲ ಇಂಚಿನ ಘಟನೆ ನಡೆ ಅವರ ಬಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತೇರಿತ್ತೇನೆ ಮಾಸ್ಟರ್ ಅಂಚ ಆಗ್ಲೇ ಖಂಡಿತ ಶಿಕ್ಷೆ ಹಾಪುಂಡು ಆಗ್ಲೇ ಖಂಡಿತ ತಿಕ್ಕುವಿರ ಭರವಸೆ ಉಂಟು. ಡೌಟ್ ಉಂಡ ಸತ್ಯದ ಮಟ್ಟಿಗೆ ಏರ್ನ ಮಿತ್ತಲ ಡೌಟ್ ಇಜ್ಜಿ ದಯಮಾಡ ಇಂಚಿನಾಗ್ಲಿ ಏರ್ಲ ಎಂಕ್ಲ ಗ್ರಾಮ ಇಂಚಿನಾಗ್ಲಿ ಏರ್ಲ ಇಪ್ಪ ಇರೋದು ಅನ್ಪಣ ಎಂಕ್ಲ ಇನಿ ಮುಟ್ಟದ ಅಂಚಿನ ಘಟನೆ ನಡತಜ್ಜಾತ ಅಂಚಟ ಏರ್ನ ಮಿತ್ತಲ ಡೌಟ್ ಪಡ್ರೆ ಎಂಕ್ಲೆ ಆಪುಜಿ ಅಣ್ಣ ಆಗ್ಲಿ ಏರನ್ನ ತಿಕ್ಕಿಯನ ಖಂಡಿತ ಆಗ್ಲಿ ಶಿಕ್ಷೆ ಆವಡು ನೀವು ಅನ್ಪಣ ನಾನು ಇಂಚಿನ ಘಟನೆ ಅವರ ಬಲ್ಲಿ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangalore.